ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಇವತ್ತಿನ ಪುಟಾಣಿಯನಿಗೆ ಮಾತಾಡ್ಕೊಂಬರೋಣ ಬನ್ನಿ. ಹಾಯ್. ಹಾಯ್ ಅಕ್ಕ. ಹೆಸರು ನಿಂದು? ನನ್ನ ಹೆಸರು ಶ್ರೀಶಾ. ಶ್ರೀಶಾ ಎಲ್ಲಿಂದ ಬಂದ್ಯಾ? ನಾನು ಇಲ್ಲಿ ಮಂದರ್ತಿ ಹತ್ತಿರ ಇರುವ ನೀರ್ಜಟ್ ಇಲ್ಲಿಂದ ಬಂದೆ. ಎಷ್ಟು ದೂರ ಉಂಟು ಅಲ್ಲಿಂದ ಉಡುಪಿಗೆ? ಅಲ್ಲಿಂದ ಉಡುಪಿಗೆ ಒಂದು 22 ಕಿಲೋಮೀಟರ್. 22. ಹೇಗೆ ಬನ್ನಿ? ಇಲ್ಲಿ ಮಾವನೊಟ್ಟಿ ಸ್ಕೂಟಿಯಲ್ಲಿ ಬಂದೆ. ಸ್ಕೂಟಿಯಲ್ಲಿ ಬಂದೆ. ನಿಮಗೆ ಸ್ಕೂಟಿ ಬಿಡಲಿಕ್ಕೆ ಬರ್ತದಾ? ನನಗೆ ಬರುತ್ತೆ. ಕಲ್ತಿದ್ಯಾ? ಹಾಂ, ಕಲ್ತಿದ್ವಿ. ಮನೆ ಹತ್ರ ಎಲ್ಲ ಹೋಗ್ತೀಯಾ? ಹಾಂ, ಹೋಗ್ತೀವಿ. ಬೈಯುದಿಲ್ವನ್ನ? ಬೈತ್ರ ಆರು ಬಿಡು ಕಲ್ತಿದ್ದೀನ. ಕಲ್ತಿದ್ದೆ. ಯಾರು ಹೇಳಿಕೊಟ್ರು? ಹೇಳಿಕೊಟ್ಟದ್ದು ಅಂದರೆ ನಾನು ಸಗುರಗುರ ಬಿಡ್ತಿದ್ದೀನ. ಮಮ್ಮ ಅಲ್ಲೇ ಕೂರ್ಸ್ಕೊಂಡೋಗಿ ಹೇಳಿಕೊಡ್ತೀನಿ. ಗಾಡಿ ಬೆಳೆಸಿದ್ಯಾ? ಹಾಂ, ಇಷ್ಟು ತನಕ ಗಾಡಿ ಬೆಳೆಸಲ್ಲ, ಸೈಕಲೆಲ್ಲ ಬೆಳೆಸಿದ್ದೆ. ನೀವು ಬಿದ್ದಿದ್ಯಾ? ಎಷ್ಟು ಸಲ ಬಿದ್ದಿ? ನಾನು ಸುಮಾರು ಸಲ ಬಿದ್ದಿದ್ದೆ. ಬಿದ್ದಾಗ ಎಂತ ಬೈಯುದಿಲ್ವ ಮನೆಯಲ್ಲಿ? ಹಾಂ, ಸಮ ಬೈದ್ರು. ಬೈದ್ರೆ ನೀನೆಂತ ಮಾಡ್ತಿ? ನೆಕ್ಸ್ಟ್ ಗಾಡಿ ಕಲಿಯೋದೇ ಬಿಟ್ಟೆ? ಇಲ್ಲ ಬೈದ್ರೆ ಎಂತ ಇದ್ದಿದ್ದೆ ಅಂತ ಸುಮ್ಮನೆ ಅಲ್ವಾ, ಕಲಿಯುವಾಗ ತಪ್ಪಾಗಿ ತಪ್ಪಾಗಿ. ಸರಿ, ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ಯಾ? ನಾನೀಗ 10th ಎಕ್ಸಾಮ್ ಬರೆದಿದ್ದೆ. ಇನ್ನು ನೆಕ್ಸ್ಟ್ ಫಸ್ಟ್ PU ರಿಸಲ್ಟ್ ಬರಲ್ಲ ಇನ್ನು 10th ಇದು. ಹೇಗಿತ್ತು ಎಕ್ಸಾಮ್ ಅಂತೂ ತುಂಬ ಅಡ್ಡಿಲ್ಲ, ಪರವಾಗಿಲ್ಲ. ಕಷ್ಟ ಇತ್ತೇನಲ್ಲ? ಕಷ್ಟ ಮ್ಯಾಥ್ಸು ಅದು ಇದ್ದದ್ದೆಲ್ಲ ಕಷ್ಟ. ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್? ಕನ್ನಡ ಮೀಡಿಯಮ್. ಸೊ ನೆಕ್ಸ್ಟ್ PUC ಅಲ್ಲಿ ಏನು ಸಬ್ಜೆಕ್ಟ್ ತಗೋಬೇಕು ಅಂತಿದ್ಯಾ? ಅದು ಮಾರ್ಕ್ ಕಣ್ಕೊಂಡು ಒಂದು 85 ಮೇಲೆ ಬಂದಿದ್ರೆ ಸೈನ್ಸ್ ತಗೊಂಡು ಗಣಿತ. ಇನ್ನು ಅದ್ರಿಂದ ಕೆಳಗೆ ಬಂದರೆ ಕಾಮರ್ಸ್. ಆರ್ಟ್ಸ್ ಥಿಂಕ್ ಮಾಡಲಿಲ್ಲ? ಇಲ್ಲ. ಸೈನ್ಸ್ ಅಥವಾ ಕಾಮರ್ಸ್? ಸೈನ್ಸಲ್ಲಿ ಯಾವ್ದು ತಗೋಬೇಕು ಅಂತ ಇದೆಯಾ? ಸೈನ್ಸಲ್ಲ ಕಂಪ್ಯೂಟರ್ ಸೈನ್ಸ್ ತಗೊಳ್ಬೇಕಂತ. ಕಂಪ್ಯೂಟರ್ ಸೈನ್ಸ್ ಏನು ಆಗಬೇಕು ಅಂತ ಇಷ್ಟ ನಿಂಗೆ? ಆ್ಯಕ್ಚುಲಿ ನನಗೆ ಇಂಜಿನಿಯರ್ ಮತ್ತು ಕಲೆ ಬಗ್ಗೆ ತುಂಬ ಆಸಕ್ತಿ ಇದೆ. ದೊಡ್ಡ ಆ್ಯಕ್ಟರ್ ಆಗಿಕೊಂಡು ಆಸೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಬೇಕಂತ ಇದೆಯಾ ಅಥವಾ ಸಿವಿಲ್ ಇಂಜಿನಿಯರ್? ಸಾಫ್ಟ್ವೇರ್ ಕಂಪ್ಯೂಟರ್ ಸೈನ್ಸ್. ಸರಿ, ಯಾವುದು ಕಾಲೇಜ್ ಬೇಕು ಅಂತ? ಕಾಲೇಜ್ ಗೊತ್ತಿಲ್ಲ, ಕೋಟ ವಿವೇಕ ಅಂತ ಎಣಿಸ್ಕೊಂಡು ಇಲ್ದೇನು ಮಂದರ್ತಿ ಕಾಲೇಜ್ ಇತ್ತು. ಕೋಟ ನಿಮಗೆ ದೂರ ಆಗ್ತದಲ್ಲ? ಇಲ್ಲ, ಅಲ್ಲೇ ಒಂದು 10 ಕಿಲೋಮೀಟರ್ ಅಷ್ಟು. ಈಗ ಯಾವ ಸ್ಕೂಲಲ್ಲಿ ಹೋಗ್ತಿದ್ದೆ? 10th? ಈಗ ಶ್ರೀವಾಣಿ ಪ್ರೌಢಶಾಲೆ ರಜತಾದ್ರಿ ನಾಡೂರು, ಇಲ್ಲಿ 10th ಓದೋದು. ಓಕೆ. ಎಷ್ಟು ದೂರ ಉಂಟು ಸ್ಕೂಲಿಂದ? ಸ್ಕೂಲ್ ನಮ್ಮನಿಂದ ಒಂದು 5-6 ಕಿಲೋಮೀಟರ್. ನಡ್ಕೊಂಡು ಹೋಗ್ತಿದ್ಯಾ? ಇಲ್ಲ, ಬಸ್, ಸ್ಕೂಲ್ ಬಸ್ ಬರ್ತಿತ್ತು. ಸ್ಕೂಲ್ ಬಸ್ ಎಷ್ಟು ಗಂಟೆಗೆ ಬರ್ತಿತ್ತು? ಬೆಳಗ್ಗೆ ಒಂದು 8:15 ಹೀಗೆ ಬರ್ತಾಯಿತ್ತು. ಎಷ್ಟು ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು? ಕ್ಲಾಸ್ 9:30. 9:30ಇಂದ ಎಷ್ಟು ಗಂಟೆ ತನಕ? 4:30. ಫಸ್ಟ್ ಅವರೆಲ್ಲ ಯಾವ್ದು ಇರ್ತಾ ಇತ್ತು ನಿಮಗೆ? ಫಸ್ಟ್ ಅವರಲ್ಲಿ ನಮ್ಮ ಮ್ಯಾಥ್ಸ್, ಡೈಲಿ ಮ್ಯಾಥ್ಸ್. ಆಮೇಲೆ ಹಿಂಗೆ ಇಂಗ್ಲೀಷ್, ಹಿಂಗೆ ವಿಜ್ಞಾನ ಎಲ್ಲ ಸ್ಟಾರ್ಟ್. PT ಅವರ್ಸ್ ಎಲ್ಲ ಇರ್ತಿತ್ತು? ಹಾಂ, PT ವಾರಕ್ಕೊಂದು. ನಮ್ಗೆ 10th ಅಲ್ಲ, ಒಂದು ವಾರಕ್ಕೊಂದು 3 PT ಪೀರಿಯಡ್ 3 PT ಬಿಡ್ತಾಯಿದ್ರು. ಕೋಚಿಂಗ್ ಎಲ್ಲ ಹೋಗಿದ್ಯಾ? ಯಾವುದು? ನೀವು SLC ಎಕ್ಸಾಮಿಗೆ? ಇಲ್ಲ, ನಾವು ಶಾಲೆಯಲ್ಲಿ ಕಲ್ತದ್ದೆ, ಬೇರೆ ಅಂತ ಕಲಿಲ್ಲ. ಮತ್ತೆ ಮನೇಲಿ ಓದಿದ್ದೆ? ಬೇರೆ ಕಡೆ ಕೋಚಿಂಗ್ ಎಲ್ಲ ಹೋಗಲಿಲ್ಲ? ಸರಿ, ಈಗ ಮನೆಯಿಂದ ಬಂದ್ಯಲ್ಲ, ಏನು ತಿನ್ಕೊಂಡು ಬಂದ್ಯಾ? ಬಪ್ಪತ್ತಿಗೆ ನಾವು ಹೋಟೆಲಲ್ಲಿ ತಿನ್ಕೊಳ್ಳೋದು. ಮನೆಯಲ್ಲ ನಾವು ಹೋಗ್ಲಿ ಕೆಲ್ಸಕ್ಕೆ ಹೋಗ್ತಾ ಅಲ್ಲಿ ತಿನ್ನೋದು. ಓ, ಕೆಲಸಕ್ಕೆ ಬೇರೆ ಹೋಗ್ತೀಯಾ? ರಜೆಯಲ್ಲಿ. ಎಕ್ಸಾಮಿಗೆ ಓದುವಾಗ ರಜೆ ಹಾಕಿದ್ಯಾ? ಇಲ್ಲ, ರಜೆಯಲ್ಲಿ ಮಾತ್ರ. ಪ್ರತಿ ವರ್ಷ 2 ತಿಂಗಳ ಸಂಡೇ ಹೋಗ್ತೀಯಾ? ಸಂಡೇ ಹೋತಿಲ್ಲ, ಎಂತಕ್ಕಂದ್ರೆ ಓದಕ್ಕಿರುತ್ತಲ್ಲ, ಅದಕ್ಕೆ ಹೋತಿಲ್ಲ. ಎಷ್ಟು ದುಡ್ಡು ಕೊಡ್ತಾರೆ? ಇಲ್ಲ, ನಮ್ದೇ ಹೊಡ್ಲಲ್ಲ, ಮಾವಂದ ಹೊಡ್ಲಲ್ಲ. ಫ್ರೀ ಸರ್ವಿಸ್. ಎಂತೆಲ್ಲ ಕೆಲಸ ಮಾಡ್ತಿದ್ವಿ ಹೋಟೆಲ್? ಅಲ್ಲಿ ಸಪ್ಲೈಯಾ? ಯಾರಾದ್ರೂ ಈಗ ಗಿರಾಕಿಗಳು ಬಂದು ಸ್ವಲ್ಪ ಚೊರೆ ಕಟ್ಟಿದ್ರೆ ಏನು ಮಾಡ್ತೀಯಾ? ಚೊರೆ ಯಾರು ಕೊಡೋದಿಲ್ಲ, ನಾವು ಅಷ್ಟು. ಕೆಲವು ತಿಂಡಿ ಇಷ್ಟ ಇರೋದಿಲ್ಲ, ಉಪ್ಪು ಜಾಸ್ತಿ ಆಗಿರ್ತದೆ ತಿಂಡಿಗೆ, ಅಥವಾ ಖಾರ ಜಾಸ್ತಿ ಆಗಿರ್ತದೆ, ಖಾರ ಕಡಿಮೆ ಇರ್ತದೆ, ಆ ಥರ ಎಲ್ಲ ಹೇಳ್ತಾರಲ್ಲ? ಇಲ್ಲ, ಯಾರು ಆ ಥರ ಹೇಳೋದಿಲ್ಲ. ಎಲ್ಲ ನಮ್ಮ ತಿಂಡಿ ಅಂತೂ ಸೂಪರ್ ಆಗಿ ಚಂದ, ಒಂದು ಸ್ವೀಟ್ ಅಂದರೆ ಎಲ್ಲ ಕರೆಕ್ಟ್ ಆಗಿರೋದು. ಓಕೆ, ಏನು ಸ್ವಲ್ಪ ಪ್ರಾಬ್ಲಮ್ ಆಗಲಿಲ್ಲ? ಸರಿ, ಒಮ್ಮೆ ನೀನು ಹೋಟೆಲಿಗೆ ಕರ್ಕೊಂಡು ಹೋಗಿ. ಹಾಂ, ಆಯ್ತು, ಬನ್ನಿ. ಎಲ್ಲಿ ಬರ್ತದೆ ಹೋಟೆಲಲ್ಲಿ ಮೈರ್ಕೊಮ್ಮಿ, ಅಲ್ಲಿ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್. ರಾತ್ರಿ ಎಷ್ಟು ಗಂಟೆ ತನಕ ಓಪನ್ ಇರ್ತದೆ? ರಾತ್ರಿ 7:30. 7:30 ತನಕ ನೀನು ಅಲ್ಲೇ ಇರ್ತಿ? ಇಲ್ಲ, ಈಗ ಅಲ್ಲೇ ಇರ್ತಿ, ಮತ್ತೆ ಶಾಲೆ ಇದ್ದಲ್ಲ ಮನೆಗೆ. ಸರಿ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ? ಬೆಳಗ್ಗೆ ಎಕ್ಸಾಮ್ ದಿನ ಎಲ್ಲ ಕೆಲಸ ಎಲ್ಲ 2 ಗಂಟೆಗೆ ಎದ್ರು ಹೇಳುತ್ತಾ, ಇಲ್ಲಿರ 6 ಗಂಟೆ. 6 ಗಂಟೆಗೆ ಏನೆಲ್ಲ ಮಾಡ್ತಿದ್ದಿ? ಬೆಳಗ್ಗೆ ಹಲ್ಲಜ್ಜಿ ಮುಖ ತೊಳೆದು ಈಗ ಓದುದು ಅಂತ ಇಲ್ಲಲ್ಲ ಈಗ. ಯಾಕೆ PUCಗೆ ರೆಡಿ ಆಗ್ಬೋದಲ್ಲ? ಈಗ ಕೆಲಸ ಫುಲ್ ಕೆಲಸ, ಬೆಳಗ್ಗೆಯಿಂದ ಸಂಜೆ ತನಕ. ಆಟ ಆಡ್ಲಿಕ್ಕೆಲ್ಲ ಹೋಗೋದೇನು? ಆಟ ಆಡ್ಲಿಕ್ಕೆ ಆದಿತ್ಯವಾರ ಮಧ್ಯಾಹ್ನ ಹಿಂಗೆ. ಯಾರೆಲ್ಲ ಬರ್ತಾರೆ ನಿನ್ನ ಜೊತೆ? ನನ್ನ ಜೊತೆ ಫ್ರೆಂಡ್ಸ್. ಯಾರೆಲ್ಲ ಇದ್ದಾರೆ? ನಮ್ಮ ಮನೆ ಹತ್ರ ನಿತೀಶಣ್ಣ, ಮತ್ತು ಸುಬ್ಬ, ತನಿಷಣ್ಣ, ಅಶ್ವಿನ ಇವರೆಲ್ಲ ಇದ್ರ. ಅವರೊಟ್ಟಿಗೆ ಕ್ರಿಕೆಟ್ ಎಂಥರು ಆಟ ಆಡೋದು.
ಮಹೇಶ್ ಅಣ್ಣ ಎಲ್ಲ ಇದ್ರು. ಮನೇಲಿ ಎಷ್ಟು ಜನ ಇದ್ದೀರಾ? ಮನೆಯಲ್ಲಿ ನಾವು ನಮ್ಮ ಮನೆಗೆ 6 ಜನ ಇತ್ತು. ಅಡಿಗೆ ಆಚಿ ಸಣ್ಣ ಮಾವನ ಮನೆ ಇತ್ತು ಹಿಂದೆ, ಆಚಿ ದೊಡ್ಡ ಮಾವನ ಮನೆ ಇತ್ತು. ಅವ್ರ ಮನೆ 4, ಇವ್ರ ಮನೆ 4 ಜನ ಇತ್ತು. ಏನು ಬೇಜಾರಿಲ್ಲ, ಬೋರ್ ಆಗ್ತದೆ ಅದೆಲ್ಲ ಏನಿಲ್ಲ. ಅವರ ಮನೆಗೆ ಹೋದ್ರೆ ಆಯ್ತು, ಇವರ ಮನೆಗೆ ಹೋದ್ರೆ ನೀನೆಂತ ಡೈಲಿ ಒಬ್ರೊಬ್ರ ಮನೆಗೆ ಊಟಕ್ಕೆ ಹೋಗ್ತೀಯಾ? ಇಲ್ಲ, ನಮ್ಮ ಮನೆಗೆ ಮಾಡ್ತಾರಲ್ಲ. ನಿಮ್ಮ ಮನೆಯಲ್ಲೇ ಮಾಡುದಾ? ಸರಿ, ನಿಮ್ಮ ಮನೇಲಿ ಯಾರೆಲ್ಲ ಇದ್ದಾರೆ? ನಮ್ಮ ಮನೆಗೆ ನಾನು, ತಂಗಿ, ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ. ಅಪ್ಪ ಅಮ್ಮ ಏನು ಮಾಡ್ತಾರೆ? ಅಪ್ಪನ ಹೆಸರು ರಘುರಾಮ್ ಕುಲಾಲ್. ಅಮ್ಮನ ಹೆಸರು ಚಂದ್ರವತಿ. ಅಮ್ಮ ಇಲ್ಲಿ ಫ್ಯಾಕ್ಟ್ರಿ ಗೇರು ಬೀಜ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ. ಪಪ್ಪ ಮಾವ ಎಲ್ಲ ಒಟ್ಟಿಗಿದ್ರು. ಪಪ್ಪ ಮಾವ ಚಣ್ಣ ಮಾವ ಎಲ್ಲ ಹೋಟ್ಲಲ್ಲಿ ಒಟ್ಟಿಗಿದ್ರು. ಸರಿ, ಅಮ್ಮನದು ಗೇರು ಬೀಜ ಫ್ಯಾಕ್ಟ್ರಿ ಹೋಗಿದ್ಯಾ? ಹಾಂ, ಹೋಗಿದ್ದೆ. ಎಂತ ಮಾಡಿದ್ದಾಳೆ ಹೋಗಿ? ಗೇರು ಬೀಜ ಕತ್ಕೊಂಬಂದೆ? ಇಲ್ಲ, ನಾನು ದೀಪಾವಳಿ ಪೂಜೆ ಆಗುತ್ತಾ ವರ್ಷಕ್ಕೊಂದ್ಸಲ, ಆ ದಿನ ಹೋಯ್ದೆ. ನಿಮ್ಮದು ಸ್ಕೂಲ್ ಡೇಸ್ ಎಲ್ಲ ಹೇಗೆ ಗಮ್ಮತ್ ಇರ್ತದ? ಸ್ಕೂಲ್ ಡೇ ಈ ಸಲ ಸ್ಕೂಲ್ ಡೇ ಮಾಡಲಿಲ್ಲ. ನಮ್ಮ ಸ್ಕೂಲ್ ಡೇ ಮಾಡಲಿಲ್ಲ ಈ ಸಲ ಪ್ರವಾಸ ಮಾಡಿದ್ದ. ಎಲ್ಲಿ ಹೋಗಿದ್ರಿ ಪ್ರವಾಸದಲ್ಲಿ? ನಾವು ಬಿಳಿಕುಳ ಕಡೆಗೆ, ಇಲ್ಲಿ ಮಲ್ಪೆ ಬೀಚ್, ಅದಾದಮೇಲೆ ಮಣಿಪಾಲ, ಇದು ಸಂಗ್ರಹಾಲಯ, ಇದು ಕಡೆಗೆ ನೆಕ್ಸ್ಟ್ ಎಲ್ಲಿಗೆ ಹೋಯ್ತು? ಇಲ್ಲಿ ಸಾಲು ಮರದ ತಿಮ್ಮಕ್ಕ ಪಾರ್ಕ್, ಅಲ್ಲಿಗೆಲ್ಲ ಹೋಯ್ತು. ಎಷ್ಟು ತಗೊಂಡಿದ್ರು ಟ್ರಿಪ್ಪಿಗೆ? ನಮ್ಮದು ಒಂದು 300-400 ರೂಪಾಯಿ ತಗೊಂಡು. ನೀನು ಎಷ್ಟು ತಗೊಂಡಿದ್ದಿ ಮನೆಯಲ್ಲಿ? ನಾನು ಫೀಸ್ ಮತ್ತೊಂದು 200-300 ರೂಪಾಯಿ. ಜಾಸ್ತಿ ಕೇಳಿಲ್ಲ? ಈಗ 300 ರೂಪಾಯಿ, ನೀನು 500 ರೂಪಾಯಿ ಕೇಳಿಲ್ವಾ? ಇಲ್ಲ ಇಲ್ಲ, ಸತ್ಯ ಹೇಳು. ಸತ್ಯ ಇಲ್ಲ. ಓಕೆ. ಸ್ಕೂಲಲ್ಲಿ ಇಲ್ಲಿ ತನಕ ಎಂತೆಲ್ಲ ತಂಟು ಮಾಡಿದ್ಯಾ? ತಂಟೆ ಸುಮಾರು ಮಾಡಿತ್ತು. ಈ ಸಲ ಲಾಸ್ಟ್ ಬ್ಯಾಚ್ ಅಲ್ಲ ನಮ್ದು, ಅಂದರೆ ನಾವು ಹೊರಡು ಬ್ಯಾಚ್ ಅಲ್ಲ, ಅಂದರೆ ಇದ್ದದ್ದೇ. ಎಂತೆಲ್ಲ ತಂಟೆ ಮಾಡಿ ಬಂದಿದೆ? ನೀವು ನೆನಪಿರಬೇಕು ಅಂತ ಹೇಳ್ಕೊಂಡು. ನೆನಪಿರ್ಬೇಕಂತ ಎಂತ ಮಾಡಲಿಲ್ಲ, ಬೇರೆ ಶಾಲೆ ಮಕ್ಕಳು ಮಾಡ್ದಂಗೆ ಮಾಡಲ್ಲ. ನಮ್ಮ ಶಾಲೆ ಸ್ವಲ್ಪ ಸ್ಟ್ರಿಕ್ಟ್, ಒಳ್ಳೆ ಶಾಲೆ. ಸುಮಾರು ಹಿಂಗೆ ಅದೇ ಎಂತ ಮಾಡಿದೆ ಅಂತ ಎಂತ ಬೇಕಲ್ಲ? ನಾವೆಲ್ಲ ಅಂತ ಮಾಡೋಕ್ಕಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಮಾಡಿದಾರಾ? ನೀನೆಂತ ಪೋಖ್ರಿ ಮಾಡಿಲ್ಲ, ಸಪೋರ್ಟ್ ಮಾತ್ರ ಮಾಡಿದ್ಯಾ? ಸರಿ, ಈ ಸಲ ಸ್ಕೂಲಿಗೆ ಎಂತ ಡೊನೇಟ್ ಎಂತಾದ್ರು ಮಾಡಿದ್ದೀರಾ? ಡೊನೇಷನ್ ನಾವು 500 ರೂಪಾಯಿ ಕೊಟ್ಟಿದ್ದಾ. ಅಂದರೆ ಸರಿಗೆ ಯಾವ್ದು ಬೇಕಂತ, ಯಾವ ಶಾಲೆಗೆ ಯಾವ್ದು ಕಮ್ಮಿ ಇದೆ ಅದನ್ನು ಸರೇ ತರಲಿ ಅಂತ 500 ರೂಪಾಯಿ. ಅವರು ಯಾವ ತರ್ತಾರೆ ಅಂತ ಗೊತ್ತಿಲ್ಲ, ತಂದ್ರೆ ಕೂಡ ನಮಗೊಂದು ಹೇಳ್ತಾರೆ. ಹಾಂ. ಸೊ ಯೂನಿಫಾರ್ಮ್ ಹೇಗಾಯಿತು ನಿಮಗೆ? ಯೂನಿಫಾರ್ಮ್ ಅಂದರೆ ಫ್ರೀ ಕೊಡ್ತಾರೆ. ವೈಟ್ ಕಲರ್ ಆ್ಯಂಡ್ ಬ್ಲೂ ಪ್ಯಾಂಟ್. ಡೈಲಿ ಒಂದೇ ಯೂನಿಫಾರ್ಮ್? ಹಾಂ, ಡೈಲಿ ಅಂದರೆ ಒಂದೇ. ಅಂದರೆ ಶನಿವಾರ ಮಾತ್ರ ಕಲರ್ ಡ್ರೆಸ್. ಸ್ಯಾಟರ್ಡೇ ಏನೆಲ್ಲ ಮಾಡ್ತಾರೆ ನಿಮಗೆ? ಅಂದರೆ ರೆಗ್ಯುಲರ್ ಕ್ಲಾಸ್ ಇರ್ತದೆ? ಹಾಂ, ರೆಗ್ಯುಲರ್ ಕ್ಲಾಸ್. ಅಂದರೆ ಕೆಲವು ಫಂಕ್ಷನ್ ಎಲ್ಲ ಇರುತ್ತೆ, ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಇದು ಮಾಡ್ತಾರೆ ಅಷ್ಟೇ, ಕಾರ್ಯಕ್ರಮ ಮಾತ್ರ. ಈಗ ಎಂತ ನಿಮ್ಮದು ಪ್ರತಿಭಾ ಕಾರಂಜಿ ಅಂತದೆಲ್ಲ? ಹಾಂ, ಪ್ರತಿಭಾ ಕಾರಂಜಿ ವರ್ಷಕ್ಕೊಂದ್ಸಲ ಇತ್ತು. ಆ ಸಲ ಭಾಷಣ ಎಲ್ಲ ಮಾಡಿದೆ, ಅದ್ರಂಗೆ 2nd ಪ್ರೈಸ್ ಬಂದಿತ್ತು. ಯಾವುದ್ರ ಬಗ್ಗೆ ಭಾಷಣ ಮಾಡಿದ್ದಿ? ಭಾಷಣ ವ್ಯಸನ ಮುಕ್ತ ಭಾರತ್. ಹೌದಾ? ಏನೆಲ್ಲ ಹೇಳಿದ್ಯಾ ಅದರಲ್ಲಿ? ವ್ಯಸನ ಅಂದರೆ ಅಂತ, ಅದ್ರ ಯಾವ ಥರ ನಾವು ಎಡಿಕ್ಟ್ ಆಗ್ತು ಕಡೆಗೆ, ಅದರಿಂದ ದುಷ್ಪರಿಣಾಮ ಅಂತ, ಇದ್ರ ಬಗ್ಗೆ ಎಲ್ಲ ಮಾತಾಡಿ. ಸ್ಕೂಲಲ್ಲಿ ಹೇಗಿದ್ಯಾ? ತಂಟೆ ಮಾಡ್ತೀಯಾ ಅಲ್ಲ ಸೈಲೆಂಟ್ ಸ್ಟೂಡೆಂಟಾ? ಹಾಂ, ಸೈಲೆಂಟೇ. ಬೇಗ ಟೀಚರ್ ಹತ್ರ ಕೇಳಿ. ಮನೇಲಿ ಇಲ್ಲಿ ತನಕ ಏನು ಕಂಪ್ಲೇಂಟ್ ಬರಲಿಲ್ಲ ನಿನ್ನ ಬಗ್ಗೆ? ಪತ್ತೆ ಇರತ್ತೆ, ಓದೋದಿಲ್ಲ ಹಿಂಗೆ ಅಂದ್ರೆ. ನಾನು ಒಳ್ಳೆ ಎಕ್ಸಾಮ್ ಎಲ್ಲ ಒಳ್ಳೆ ಪ್ರಿಪೇರ್ ಆಗಿ ಬರೀತಿ. ಎಕ್ಸಾಮ್ ಹಿಂದಿನ ದಿನ ಓದೋದಷ್ಟೇ. ಒಳ್ಳೆ ಒಂದು 80 ಎಬವ್ ಸ್ಕೋರ್ ಮಾಡಿ ಬರ್ತದಲ್ಲ? ಓಕೆ. ಮನೇಲಿ ನಿಂಗೆ ಏನಾದರೂ ಜಾಸ್ತಿ ಬೈಯೋದೇನಾದರೂ ವರ್ಡ್ಸ್ ಉಂಟಾ? ಇಲ್ಲ, ಮನೇಲಿ ಬೈತಾರೇ ಇಲ್ವಾ? ಫಸ್ಟ್ ಸಾವು ಬೈತರು. ಹಾಂ, ಬೈದಾಗ ಏನು? ಸಂಸ್ಕೃತ ಎಲ್ಲ ಅದೆಲ್ಲ ಹೇಳೋಕ್ಕಾಗ್ತಿಲ್ಲ. ಸಂಸ್ಕೃತ ವರ್ಡಲ್ಲಿ ಬೈತಾರಾ? ನೀನು ಬೈತೀಯಾ? ನಾನು ಬೈಲ್ಲ. ನೀ ಯಾರಿಗೂ ಬೈಯೋದೇ ಇಲ್ಲ? ತಂಗಿ ನಾನು ಗಲಾಟೆ ಮಾಡ್ತಾ ಇರೋದು. ತಂಗಿ ಮತ್ತೆ ನಿಂದು ಗಲಾಟೆ ಆದಾಗ ಯಾರು ಸಾಲ್ವ್ ಮಾಡ್ಲಿಕ್ಕೆ ಬರೋದು? ಅಮ್ಮ ಹೇಗೆ ಸಾಲ್ವ್ ಮಾಡ್ತಾರೆ? ಅಮ್ಮ ಎಂತದ ನಿಮ್ದು ಎಂತ ಗಲಾಟೆ ಮಾಡ್ಕೊಂಡು ನೀವು? ನಮ್ಮ ಅಜ್ಜಿ ಮತ್ತು ಅಜ್ಜಿ ಅಣ್ಣ ಕೊರಗಜ್ಜ ಅಂದಿದ್ರ, ಅವರಿಬ್ರು ಆಗಳಿಕೆ ಹಿಂದಿನ ಕಾಲದಂಗೆ ಯಾವ ಥರ ಇದ್ರು ಅದನ್ನೆಲ್ಲ ಹೇಳ್ತಾಳೆ. ಅದನ್ನ ಕತೆ ಹೇಳ್ತಾರ? ಆ ಕತೆ ಎಲ್ಲ ಹೇಳ್ತಾಳೆ, ಹಿಂದಿದೆಲ್ಲ ಹಿಸ್ಟ್ರಿ ಫುಲ್ ಹೇಳ್ತಾಳೆ. ಆಗ ನೀನು ಸೈಲೆಂಟ್ ಆಗಿ ಬಿಡ್ತೀಯಾ? ಯಾರು ತುಂಬ ಗಲಾಟೆ ಮಾಡೋದು? ಗಲಾಟೆ ನಮ್ಮಿಬ್ರಲ್ಲ, ತಂಗಿ. ನೀನು ಪಾಪವಾ? ನಾನು ಪಾಪ. ಅಂದರೆ ಅವಳು ಬತ್ತಾಳ, ನಾನು ಗಲಾಟೆ ಅಷ್ಟೇ. ಅವಳು ಹೊಡೆದ್ರೆ ನಾನು ಹೊಡಿತೆ ಅಷ್ಟೇ. ಮತ್ತೆ ಯಾರು ಕನ್ವಿನ್ಸ್ ಆಗೋದು? ಯಾರು, ನೀನು ಆಗ್ತೀಯಾ ಅಲ್ಲ ತಂಗಿ ಆಗ್ತಾಳ? ಕನ್ವಿನ್ಸ್ ಅಂದರೆ ಅವಳೇ ಮಾಡೋದು. ಅವಳೇ ಆಗ್ತಾಳೆ. ಪಾಪ ಸಣ್ಣವಳಲ್ಲ, ಅವಳೇ ಅಡ್ಜಸ್ಟ್ ಆಗ್ಬೇಕು. ನೀನು ದೊಡ್ಡವನಲ್ಲ, ಯಾಕೆ ಅಡ್ಜಸ್ಟ್ ಆಗಬೇಕು ಅಂತ ಅಲ್ವಾ?
ಸರಿ, ಈಗ ನಿಂದು ಸ್ಕೂಲಲ್ಲಿ ಟ್ರಿಪ್ಪಿಗೆಲ್ಲ ಹೋಗಿದ್ಯಾ ಅಂತ ಹೇಳಿದ್ಯಲ್ಲ, ಅಲ್ಲಿದೇನಾದರೂ ಸ್ವೀಟ್ ಮೆಮೊರೀಸ್ ಉಂಟಾ? ಅಲ್ಲೇನು ಸ್ವೀಟ್ ಮೆಮೊರೀಸಾ? ಅಲ್ಲಿ ಪಿಲಿಕುಳ, ಅಲ್ಲಿಗೆ ಹೋಗುವಾಗ ಪ್ರಾಣಿಗಳನ್ನು ನೋಡಿ, ಮತ್ತು ಮಲ್ಪೆ ಬೀಚ್ ಅದು, ಅಲ್ಲಿ ಬೋಟಲ್ಲಿ ಸೈಂಟ್ ಮೇರಿಸ್ ದ್ವೀಪಕ್ಕೆ ಹೋದಾಗ ಅಲ್ಲಿ ನಡೆದಂಥ ಒಂದು ಮೆಮೊರಿ ಅದು ಅಷ್ಟೇ. ಫ್ರೆಂಡ್ಸ್ ಒಟ್ಟಿಗೆ ಮಾತಾಡೋದು ಅದು ಅಷ್ಟು. ಮತ್ತು ಸೈಂಟ್ ಮೇರಿಸ್ ದ್ವೀಪದ. ಈಗ ನಿಂದು SLC ಅಲ್ವಾ ಈ ಸಲ? SLC ಮುಗೀತು, ಫ್ರೆಂಡ್ಸನ್ನೆಲ್ಲ ಮಿಸ್ ಮಾಡ್ಕೊಳ್ಳೋದು? ತುಂಬ ಮಿಸ್ ಮಾಡ್ತಿದ್ದೆ. ಯಾರು ನಿನ್ನ ಬೆಸ್ಟ್ ಫ್ರೆಂಡ್? ನನ್ನ ಬೆಸ್ಟ್ ಫ್ರೆಂಡ್ ಹರ್ಷ ಮತ್ತು ಸುಮಾರು ಜನ ಇದ್ರು. ಹರ್ಷ, ಧನುಷ, ಜಗದೀಶ್, ಅಕ್ಷಯ್ ನಾಯ್ಕ, ಶ್ರಾವಣ, ಸುಮಾರು ನಮ್ಮ ತುಂಬ ಗ್ಯಾಂಗ್. ನಾವು 20 ಜನ ಇತ್ತ ನಮ್ಮ ಕ್ಲಾಸ್ ಹುಡುಗರ. ನಾವೆಲ್ಲ ಒಟ್ಟಿಗೆ ಇರುತ್ತೆ ಅಂದರೆ ಫುಲ್. ಈಗ ಅವ್ರು ನಿನ್ನ ಜೊತೆ ಕಾಲೇಜಿಗೆ ಬರ್ತಾರಲ್ಲ, ಬೇರೆ ಕಾಲೇಜಲ್ಲಿ? ಗೊತ್ತಿಲ್ಲ, ಅಂದರೆ ನಾವು ಶಶಾಂಕ, ಕಾರ್ತಿಕ ಅವರೆಲ್ಲ ನಾವು ಒಟ್ಟಿಗೆ ಅಂತಿದ್ರಪ್ಪ. ವಿವೇಕಕ್ಕೆ ಬತ್ರ ಅಂತಿದ್ರು. ಇವರೆಲ್ಲ ಮಂದರ್ತಿ, ಎಂಥದ್ದು ಗೊತ್ತಿಲ್ಲ. ನೆಕ್ಸ್ಟ್ ಆಗ್ತದಲ್ಲ ಅಂತ. ಸರಿ, ನಿಂದು ಫೇವ್ರೇಟ್ ಮ್ಯಾಮ್ ಯಾರು? ನನ್ನ ಫೇವ್ರೇಟ್ ಮ್ಯಾಮ್ ಬಂದ್ಬಿಟ್ಟು ಶಶಿಕಲಾ ಟೀಚರ್. ಅವ್ರು ಯಾವ ಸಬ್ಜೆಕ್ಟಿಗೆ? ಅವರು ಸೈನ್ಸ್. ಯಾಕೆ ಅವ್ರ ಫೇವ್ರೇಟ್? ಯಾಕಂದರೆ ಅವರು ಅಲ್ಲ, ಎಲ್ಲರಿಗೂ ಬೈತಾರೆ. ನೆಕ್ಸ್ಟ್ ಒಳ್ಳೆ ಟೀಚ್ ಮಾಡ್ತಾರೆ, ಒಳ್ಳೆ ಅಂದರೆ ಎಕ್ಸ್ಪ್ಲನೇಷನ್ ಎಲ್ಲ ಸೂಪರಾಗಿ ಮಾಡ್ತಾರೆ. ಸೊ ನಂಗೆ ಅವ್ರ ಕಂಡ್ರೆ ಇಷ್ಟ. ಮತ್ತೆ ಬೇರೆ ಯಾರಿಲ್ವಾ? ಬೇರೆ ನಂಗೆ ಸರ್ ಅಲ್ಲ, ಅಶೋಕ್ ಸರ್ ಅಂತ, ಸಮಾಜ ಸರ್. ಒಂದು ಒಳ್ಳೆ ಟೀಚ್ ಅಂದರೆ ಎಂತ ಅಂದರೆ ಫುಲ್ ನಮ್ಮ ಲೈಫಲ್ಲಿ ಯಾವ ರೀತಿ ನಮಗೆ ಇದು ಮಾಡ್ತಾರೆ, ಸಮಾಜದಲ್ಲಿ ಯಾವ ರೀತಿ ಇರುತ್ತೋ ಅದನ್ನೇ ಅವರು ಫುಲ್ ನಮ್ಮ ಮನಸ್ಸಿಗೆ ಹಚ್ಚುವಂಗೆ ಹೇಳ್ತಾರೆ. ಸರಿ, ಅವ್ರಿಗೆ ಒಮ್ಮೆ ನಿಮಗೆ ಕ್ಲಾಸ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಓದಬೇಕಾಗಿಲ್ಲ? ಇಲ್ಲ, ಆ ಥರ ನಮ್ಮ ಕಡೆಗೆ ಅವರು ಪಾಠ ನೆನ್ಪು ಮಾಡ್ಕೊಂಡು ನಮ್ಮ ಹಾಕಿದೆಲ್ಲ ಬರಿಬೋದು. ಮತ್ತೆ ಮ್ಯಾಥ್ಸ್, ಸೈನ್ಸ್? ಮ್ಯಾಥ್ಸ್ ಟೀಚರ್ ಒಳ್ಳೆ ಟೀಚರ್, ವಾಣಿ ಪ್ರೊಫೆಸರ್ ಪ್ರೀತಿ ಟೀಚರ್ ಅಂತ, ಒಳ್ಳೆ ಟೀಚರ್ ಅವರು. ಒಳ್ಳೆ ಲೆಕ್ಕ ಅಂದರೆ ಯಾರು ಫೇಲ್ ಆದರೂ ಅವ್ರಿಗೆ ಹೆಚ್ಚು ಗಮನ ಕೊಟ್ಟು ಎಲ್ಲರನ್ನೂ ಪಾಸ್ ಮಾಡಿದ್ದಾರೆ ಮಾತ್ರ ಈ ಸಲ ಮ್ಯಾಥ್ಸಲ್ಲಿ ಫುಲ್. ನಿಮ್ಗೆ ಎಕ್ಸಾಮ್ ಎಲ್ಲಿತ್ತು SLC? ಇಲ್ಲಿ ಮಂದರ್ತಿ ನಿಮ್ಮ ಸ್ಕೂಲ್ ಇತ್ತಾ? ನಿಮ್ಮ ಸ್ಕೂಲಲ್ಲಿ ಇತ್ತಾ? ಇಲ್ಲ, ನಮ್ಮ ಸ್ಕೂಲ್ ವಾಣಿ ಪ್ರೌಢಶಾಲೆ ರಜತಾದ್ರಿ ನಾಡೂರು. ಅಲ್ಲಿ ಮಂದರ್ತಿ ಬಂದು. ಯಾರು ಬರ್ತಿದ್ರು ನಿನ್ನ ಜೊತೆ? ಸ್ಕೂಲ್ನವರೇ ಅಲ್ಲ ಪೇರೆಂಟ್ಸ್ ನಿಮ್ಮ ಜೊತೆ ಬರ್ತಿದ್ರು ಎಕ್ಸಾಮಿಗೆ ಅಂತ? ಇಲ್ಲ, ಮಕ್ಕಳು ಸ್ಕೂಲ್ನವರೇ. ಮತ್ತೆ ಎಷ್ಟು ಗಂಟೆ ತನಕ ಎಕ್ಸಾಮ್ ಇರ್ತಿತ್ತು ನಿಮಗೆ? ಎಕ್ಸಾಮ್ ಕೆಲವು ಸಲ 1:15, ಕೆಲವು ಸಲ 1:30, 10:00 ಸ್ಟಾರ್ಟ್ ಆಯ್ತು. ಮಲ್ಟಿಪಲ್ ಚಾಯ್ಸ್ ಇತ್ತಾ? ಮಲ್ಟಿಪಲ್ ಚಾಯ್ಸ್ 8 ಕ್ವಶನ್, 8, 4, 14. ನಿಮ್ಮ ಕ್ಲಾಸಲ್ಲಿ ಟಾಪರ್ ಯಾರು? ಟಾಪರ್ ಶಶಾಂಕ್. ಫಸ್ಟ್, ಸೆಕೆಂಡ್ ಕಾರ್ತಿಕ್, 3ನೇ ವೈಷ್ಣವಿ, 4ನೇ ನಾ ಇದ್ದೀವಿ. ಇನ್ನೆಂಥದ್ದು ಗೊತ್ತಿಲ್ಲ, 5ನೇ ಮನೋಜ್. ಹೀಗೆ ಅದೇ 4ನೇ ಪ್ಲೇಸಿಗೆ ಹೋದದ್ದು. ಅದು ಹಾಗೆ 6ನೇ, ಮೊದಲೆಲ್ಲ 12ನೇದಿದೆ, ಹೊಸಲ ಪ್ರಿಪ್ರೇಟರಿ ಆದಾಗ 4ನೇ ಬಂದಿದ್ದು. ಸ್ವಲ್ಪ ಕಷ್ಟಪಟ್ಟಿದ್ದೆ ಅಂತ. ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿಮ್ಮದು ಸ್ಕೂಲಲ್ಲಿ ಈಗ ಪ್ರತಿಭಾ ಕಾರಂಜಿ ಅಂಥದ್ದೆಲ್ಲ ಆಗ್ತದಲ್ಲ ಸ್ಕೂಲ್ ಡೇಸ್ ಎಲ್ಲ, ಅವಾಗ ಏನೆಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿದ್ಯಾ? ನಾನು ಫಸ್ಟು 1ನೇ ಕ್ಲಾಸ್ ಬಾಲೋಡಿಯಿಂದ ನಮಗೆ ಅಲ್ಲಿ ಚೌತಿ ಆಗ್ತಿತ್ತು, ಶಿರೂರು ಮೂರ್ಖೈ ಅಂತ, ಅಲ್ಲಿ ಚೌತಿ ಆಗ್ತಿತ್ತು. ನೆಕ್ಸ್ಟ್ 1ರಿಂದ 5ನೇ ತರಗತಿ ಶಿರೂರು ಮೂರ್ಖ ಶಾಲೆ ಅಂತ, ಅಲ್ಲಿನ ಮೇಲ್ಶಾಲೆಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿರೂರು ಮೂರ್ಖೈ. ಅಲ್ಲಿ ಮಂಜುಳ್ ಟೀಚರ್ ಮತ್ತು ಮುತ್ತು ಟೀಚರ್ ಇರ್ತಿದ್ರು. ಅವ್ರ ನೇತೃತ್ವದಂಗೆ ಮತ್ತು ಪ್ರೇಮ್ ಟೀಚರ್, ಅವರು ಒಳ್ಳೆ ಟೀಚರ್. ನಮ್ಗೆ 1ರಿಂದ 2, 3 ಫುಲ್ ಪ್ರೇಮ್ ಟೀಚರ್ ಇದ್ದಿದ್ರು. ಅಂದರೆ ಅವರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಕಲೆಗಳಿಗೆ. ನಮಗೆ ಚೌತಿ ದಿನ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರಲ್ವ, ಅಷ್ಟೊತ್ತಿಗೂ ನಮ್ಗೆ ಬಂದು ಹೇಳಿಕೊಡ್ತಿದ್ರು ಡ್ಯಾನ್ಸ್ ಎಲ್ಲ. ತುಂಬ ಸಪೋರ್ಟ್ ಮಾಡ್ತಿದ್ರು ಕಲಿಯುವಿಕೆಗೆ, ಪ್ರತಿಭಾ ಕಾರಂಜಿಗೆ, ಎಲ್ಲದಕ್ಕೂ. ಆ ದಿನ ಅಲ್ಲಿ ಮಾಡಿದ್ರು. ಕಡೆಗೆ 6ನೇ ಕ್ಲಾಸಲ್ಲಿ 7ನೇ ಕ್ಲಾಸಲ್ಲಿ ನಮ್ಮ ಮಂದರ್ತಿಗೆ ಹೋದೆ. ಅಲ್ಲಿ ಸ್ಕೂಲ್ ಡೇ ಆಯಿತು, ಅಲ್ಲಿ ನಾಟಕ ಎಲ್ಲ ಮಾಡ್ತಿದ್ದರು. ಅಲ್ಲಿನ HM ಉದಯ್ ಸರ್ ಅಂತ, ಕಡೆಗೆ ಅಲ್ಲಿ ವೀಣಾ ಮಿಸ್, ಲತಾ ಮಿಸ್ ಎಲ್ಲ ಸುಮಾರು ಜನ, ಶ್ರೀಮತಿ ಮಿಸ್, ಜಯರಾಮ್ ಸರ್ ಇವರೆಲ್ಲ ಇದ್ದಿದ್ರು. ಜಯರಾಮ್ ಸರ್ ಒಂದು ಬಯಸದೆ ಬಂದ ಭಾಗ್ಯ ಅಂತ ಒಂದು ನಾಟಕ ಮಾಡಿ, ಒಳ್ಳೆ ನಾಟಕ ಸ್ಕೂಲ್ ಡೇಗೆ. ಅದು ನಾನು ಅದ್ರಂಗೆ ನಂಗೆ ಗುಂಡ ಅಂತ ಪಾತ್ರ ಕೊಟ್ಟಿದ್ದೀರ, ಒಳ್ಳೆ ಆಯ್ತು ಅದು. ಒಳ್ಳೆದೇನಿತ್ತು ಥೀಮ್? ಅಂದರೆ ಅದು ಬಯಸದೆ ಬಂದ ಒಂದು ಭಾಗ್ಯ. ಅವ ಅಲ್ಲ ಇದಾಯ್ತ ಅಂದರೆ ಅಲ್ಲಿ ಎಂತ ಮದುವೆ ನಿಂತು ಅತ್ತ, ಅಲ್ಲಿ ಇನ್ನೊಬ್ಬ ಅತ್ತ, ಇನ್ನು ಅವಳು ಮದುವೆ ಆಗೋದಕ್ಕೆ. ಇದನ್ನೇ ದೊಡ್ಡ ಒಳ್ಳೆ ಇದ್ರಲ್ಲಿ ಮಾಡಿದ್ರು.
ಅದು ವರದಕ್ಷಿಣೆ ನಿಷೇಧ ಒಂದು ಇದು ಮೆಸೇಜ್ ಸಮಾಜಕ್ಕೆ. ನೆಕ್ಸ್ಟ್ ಅರಿಯೋಳು ಆಯಿತಾ, ನೋಡಿ 6ನೇ ಕ್ಲಾಸಲ್ಲಿ ಶಿವಮೊಗ್ಗ ಚೌತಿಯಲ್ಲಿ ನನಗೊಂದು ರತಿ ಪಾಠ ಕೊಟ್ಟಿದ್ರು. ಓಕೆ, ಆ ಪಾಠಲ್ಲಿ ತುಂಬ ಯಕ್ಷಗಾನ ಅದು ರತಿ ಸ್ತ್ರೀ ವೇಷ ಒಳ್ಳೆ ಇದು ಮಾಡಿದೆ. ನೆಕ್ಸ್ಟ್ 6 ಆಯಿತು, ಕಡೆಗೆ 8ಕ್ಕೆ ಬರುವಾಗ ಲಾಕ್ಡೌನಲ್ಲಿ ನನ್ನ ಮಾವ ಚಂದ್ರಶೇಖರ್ ನಿರ್ಜಡ್ಡ ಅವರ ಒಂದು ಸಣ್ಣ ಮಟ್ಟದಂಗೆ ಒಂದು ಶಾರ್ಟ್ ಮೂವಿ ತೆಗುವ ಅಂತ ಹೇಳಿದ್ರು. ಅದರಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಅದು ಮೊಬೈಲಲ್ಲೇ ವೀಡಿಯೋ ಮಾಡುವ ಅಂದೇಳಿ ಅಲ್ಲ ಆಯ್ತಾ. ಕಡೆಗೆ ಅದನ್ನ ಸ್ವಲ್ಪ ದೊಡ್ಡ ಮಟ್ಟದಂಗೆ ಮಾಡ್ರೆ ಜನರಿಗೆ ಖುಷಿ ಆಗ್ತಲ್ಲ, ನಮ್ಮ ಹಳೆ ಕಾಲದೆಲ್ಲ ನೆನ್ಪು ಮಾಡುವ ಅಂದೇಳಿ ಅದಕ್ಕೊಂದು ಹಳಿ ನೆನ್ಪು ಅಂದೇಳಿ ಒಂದು ಇದು ಕೊಟ್ಟು ಅದನ್ನು ಶಾರ್ಟ್ ಮೂವಿ ಟೈಟಲ್ ಕೊಟ್ಟು ಶಾರ್ಟ್ ಮೂವಿ ಮಾಡ್ತು. ಅದರ ಎಂಥ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಸುಜಿತ್ ಮಂದರ್ತಿ ಮತ್ತು ಎಡಿಟರ್ ಕೂಡ ಅವನೇ ಸುಜಿತ್ ಅಣ್ಣ. ನೆಕ್ಸ್ಟ್ ಅದು ಪ್ರಚಾರ ಕಾಲ ಆಗಿ ರಾಘವೇಂದ್ರ ಛತ್ರಮಕ್ಕಿ ಸರ್ ಅವರು ನಮ್ಮ ಮಾವನಿಗೆ ತುಂಬ ಹತ್ತಿರವಾದ ಸಂಬಂಧಿಗಳು. ನೆಕ್ಸ್ಟ್ ಮಮ್ಮನೇ ಅದನ್ನು ಡೈರೆಕ್ಷನ್ ಮಾಡಿದ್ದ. ನೆಕ್ಸ್ಟ್ ನಾವೆಲ್ಲ ಆ್ಯಕ್ಟ್ ಮಾಡಿದ್ದು, ನಂಗಂತೂ ತುಂಬ ಒಳ್ಳೆಯ ರೋಲ್ ಕೊಟ್ಟಿದ್ದ ಆ ದಿನ. ಕಡೆಗೆ ಮಾಲಿಂಗ ನಂಗೆ ಆ ರೋಲ್. ನೆಕ್ಸ್ಟ್ ಅದು ತುಂಬ ಹಿಟ್ಟಾಯ್ತು, ತುಂಬ ಸುಮಾರು ವ್ಯೂಸ್ ಆಯ್ತಾ, ಎಲ್ರಿಗೂ ನಮ್ಮ ಫ್ಯಾಮಿಲಿ ಫುಲ್ ಇದಾಯಿತು, ಪರಿಚಿತ ಆಯಿತು. ನಾವೆಲ್ಲ ಇದ್ದಿತ್ತು, ನಾನು ನನ್ನ ತಂಗಿ ಹೆಸರು ಶ್ರೀನಿಧಿ ಅಂತ, ಕಡೆಗೆ ರತಿಕಾ ನನ್ನ ಮಾವನ ಮಕ್ಕಳು, ಸಿರಿ ಸನ್ವಿತಾ ಮತ್ತು ಪಂಚಮಿ ಅಕ್ಕ ಅಂದೇಳಿ, ನಾವು ನಿತೀಶ್ ಅಣ್ಣ ಅಂದೇಳಿ ಎಲ್ಲ ಫ್ಯಾಮಿಲಿಯವರೇ. ಎಲ್ಲ ನಮ್ಮ ಫ್ಯಾಮಿಲಿಯವರು ಅಂದರೆ ಹತ್ತಿರ ದೂರ ಸಂಬಂಧಿಗಳು. ನಾವೆಲ್ಲ ಒಟ್ಟಿಗೆ, ನನ್ನ ಮಾವನ ಮಕ್ಕಳು ನಾವು. ಕಡೆಗೆ ನೆಕ್ಸ್ಟ್ ಅದಾಯ್ತಾ, ಅದು ತುಂಬ ಹಿಟ್ಟಾಯ್ತಾ. ಕಡೆಗೆ 8 ಆಯಿತು, 9, 10, 9 ನಾವು ಜಾನುಕಟ್ಟೆಯಲ್ಲಿ ಅಲ್ಲಿ ಗದಾ ಯುದ್ಧ ಒಂದು ಪ್ರಸಂಗ, ಯಕ್ಷಗಾನ ಪ್ರಸಂಗ. ಅದರಲ್ಲಿ ನನಗೆ ಕೌರವ ಪಾಠ ಕೊಟ್ಟಿದ್ರ, ಅದು ತುಂಬ ಹಿಟ್ಟಾಯಿತು. ಅಂದರೆ ಸರಿಗೆಲ್ಲ ತುಂಬ ಖುಷಿ ಆಯಿತು. ಅಲ್ಲಿ ಸರ್ಕಾರಿ ಪ್ರೌಢಶಾಲೆ ಜಾನುಕಟ್ಟೆಯಲ್ಲಿ ಓದ್ತಿದ್ದೆ 8 ಮತ್ತು 9. ಅಲ್ಲಿ ತುಂಬ ಖುಷಿ ಆಯಿತು ಸರಿಗೆಲ್ಲ. ಪೇರೆಂಟ್ಸ್ ಮೀಟಿಂಗ್ ದಿನ ಅದನ್ನು ನಾವು ಮಾಡಿದ್ದೆ, ಎಲ್ಲ ಚಪ್ಪಾಳೆ ಎದ್ದು ನಿಂತು ಚಪ್ಪಾಳೆ ಹೊಡೆದ್ರು, ಅದೊಂಥರ ಮೈ ಹೆಮ್ಮೆ ಆಯ್ತು ನನಗೆ. ನೆಕ್ಸ್ಟ್ 10ಕ್ಕೆ ಏನೋ ಇಲ್ಲ ಯಕ್ಷಗಾನ ಮಾಡ್ತು, ಅದು ಬಾಲಗೋಪಾಲ ಯಾವುದು ಮಾಡ್ತು. ಅಂದರೆ ಜಾಸ್ತಿ ಇದು ಮಾಡೋಕ್ಕಿಲ್ಲ, ಅಂದರೆ SLC ಅಲ್ಲ, ಹೌದು, ಅದಕ್ಕೆ ಓದಿನ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಆಯಿತು. ಸರಿ, ಈಗ ನೀನು ಒಂದು ಶಾರ್ಟ್ ಮೂವಿ ಮಾಡಿದೆ ಅಂತ ಹೇಳಿದಲ್ಲ, ಸೊ ಅದ್ರದ್ದು ಏನಿತ್ತು ಸ್ಟೋರಿ ಅಂದರೆ ಈ ಜನ್ರೇಷನ್ಗೆ ಒಂದು ಹಳೆ ಕಾಲದ್ದು ಏನೆಲ್ಲ ನಾವು ಮಾಡ್ತಾ ಇತ್ತು, ಹಿಂದಿನ ಕಾಲದಲ್ಲಿ ಏನೆಲ್ಲ ಮಾಡ್ತಾಯಿದ್ರು ಅದನ್ನು ತೋರಿಸೋದು, ಅಂದರೆ ಚಿತ್ರದ ಮೂಲಕ ತೋರಿಸಿದ್ರು. ಅಂದರೆ 2 ಅವಾರ್ಡ್ ಬಂದಿತ್ತು. 2020 ಕಿರುಚಿತ್ರೋತ್ಸವ ಇದರಲ್ಲಿ ಬೆಸ್ಟ್ ಚೈಲ್ಡ್ ಆ್ಯಕ್ಟಿಂಗ್ ಅವಾರ್ಡ್ ಅಂತ ನಮ್ಮ ಮೂವಿ ಕೊಟ್ಟಿದ್ರು. ನೆಕ್ಸ್ಟ್ ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದ ಅವಾರ್ಡ್ ಕೂಡ ಹೋದ ವರ್ಷ ಬಂದಿತ್ತು. 2 ಬೆಂಗಳೂರಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಸಿಕ್ಕಿದ್ದು. ಈಗ ನೀನು ಇಷ್ಟೆಲ್ಲ ಅವಾರ್ಡ್ ಎಲ್ಲ ತಗೊಂಡಿದ್ಯಲ್ವಾ, ಸೊ ನಿಮಗೆ ಸ್ಕೂಲಲ್ಲಿ ಹೋಗ್ಬೇಕಿದ್ರೆ ಹೇಗೆ ಅಂದರೆ ಎಲ್ಲರೂ ಹೋದ ವರ್ಷ ನಮ್ಮ ಟೀಚರಿಗೆ ಗೊತ್ತಿರಲಿಲ್ಲ ಹಳೆ ನೆನಪು ಇಷ್ಟು ಫೇಮಸ್ ಆಯ್ತಂತ. ಹೋದ ವರ್ಷ ಅಲ್ಲಿ ಸ್ಕ್ರೀನಲ್ಲಿ ನಮ್ಮ ಫ್ರೆಂಡ್ಸಿಗೆಲ್ಲ ಹಾಕಿ, ನಾವು ಫ್ರೆಂಡ್ಸ್ ಎಲ್ಲ ಕಂಡಿದ್ರು, ಕೆಲವು ಮಕ್ಕಳಿಗೆ ಗೊತ್ತಿರಲಿಲ್ಲ, ಸ್ಕ್ರೀನಲ್ಲಿ ಹಾಕಿ ತೋರಿಸಿದ್ರು. ಮಕ್ಕಳಿಗೆಲ್ಲ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಅಲ್ಲಿ ನಾನು ಮತ್ತು ನನ್ನ ತಂಗಿ ಅಲ್ಲಿ ಹೋಗ್ತಾಯಿತ್ತು, ಶ್ರೀವಾಣಿ ಪ್ರೊಡಕ್ಷನ್ ರಜತ ನಡುವರಿಗೆ ಓದ್ತಾಯಿತ್ತಾ. ನಮ್ಮಿಬ್ಬರನ್ನ ಕುರ್ಚಿ ಮೇಲೆ ಕೂರಿಸ್ಕೊಂಡು ಒಂದು ಶಾಲೆಲ್ಲ ಹಸಿ ಸನ್ಮಾನ ಮಾಡಿದ್ರು. ಅದು ತುಂಬ ಖುಷಿ ಆಯ್ತು ನಂಗೆ ಆ ದಿನ. ಹೀರೋ ಫೀಲ್ ಆಯ್ತಾ ಅಂತ? ಹೀರೋ ಫೀಲ್ ಆಯ್ತು. ಯಾರೆಲ್ಲ ಇದ್ರು ನಿನ್ನ ಜೊತೆ? ನನ್ನ ಜೊತೆ ಎಲ್ಲಿ ಮೂವಿಯಲ್ಲಿ ನಿನಗೆ ತುಂಬ ಇಷ್ಟ ಆದವರು? ಮೂವಿಯಲ್ಲಿ ನನಗೆ ಇಷ್ಟವಾದದ್ದು ಯಾರಂದರೆ ಯಾರು ಎಲ್ಲರೂ ಇಷ್ಟನೇ. ಡೈಲಾಗ್ ಎಲ್ಲ ಯಾರು ಬರ್ದ್ರು? ಡೈಲಾಗ್ ಎಲ್ಲ ಅಂದರೆ ನಾವು ಪ್ರಾಕ್ಟೀಸ್ ಮಾಡೋತ್ತಿಗೆ ಒಮ್ಮನೆ ಎಲ್ಲ ಹೇಳಿಕೊಟ್ನಾ, ಅದನ್ನ ನಾವು ಮಾತಾಡ್ತಾ ದೊಡ್ಡದಾಯ್ತು. ಅಂದರೆ ಒಂದು ವಿಷಯ ತಗೊಂಡು ಈ ಡೈಲಾಗ್ ಬರೆದ್ರೆ ಇನ್ನೊಂದು ವಿಷಯ ತಗೊಂಡು ಇನ್ನೂ ಸ್ವಲ್ಪ ಅದನ್ನು ಕ್ರಿಯೇಟ್ ಮಾಡ್ತಾರೆ ಡೈಲಾಗ್. ಅಷ್ಟೊತ್ತಿಗೆ ಪ್ರಾಕ್ಟೀಸ್ ಕೊಡೋತ್ತಿಗೆ ತುಂಬ ಲೈಕ್ ಆಯ್ತು. ಅಂದರೆ ನೀವು ಫಸ್ಟಿಗೆ ರಿಹರ್ಸಲ್ ಮಾಡಿದ್ರಾ ಅಥವಾ ಟೇಕ್ ತಗೊಳ್ತಾ ಇದ್ರಾ ಹೇಗೆ? ಇಲ್ಲ, ಒಂದು ಸಲ ಟೇಕು, ಕೆಲವು ಸಲ 2 ಸಲ, ಅದು ಶೂಟಿಂಗ್ ಆಪತ್ತಿ ಹೇಳ್ಕಲ್ಲ ಅಷ್ಟೇ. ಡ್ರೆಸ್ಸಿಂಗ್ ಎಲ್ಲ? ಡ್ರೆಸ್ಸಿಂಗ್ ಎಲ್ಲ ನಮ್ಮದೇ. ನಿಮ್ಮ ಜೊತೆ ಬೇರೆ ಯಾರಿದ್ರು ದೊಡ್ಡವರು ಅಂದರೆ ಪಂಚಮಿ ಅಕ್ಕ, ಅಂದರೆ ಯಾವ ದೊಡ್ಡವರು ಅಂದರೆ ಆ್ಯಕ್ಟಿಂಗ್. ಪಂಚಮಿ ಅಕ್ಕ, ಮತ್ತು ನನ್ನ ಪಪ್ಪನೂ ಕೂಡ ಅಲ್ಲಿ ಆ್ಯಕ್ಟ್ ಮಾಡಿದ್ರು. ಪಪ್ಪ ಏನು ಪಾಠ ಮಾಡಿದ್ರು? ಪಪ್ಪ ಪಂಚಮಿ ಅಕ್ಕನ ಚಿಕ್ಕಪ್ಪ. ಅವಳು ಪಂಚಮಿ ಅಕ್ಕನ ರೋಲ್ ಅಂತಂದರೆ ಬೆಳ್ಳಿ ಅಕ್ಕ, ಅವಳು ಚಿಕ್ಕಪ್ಪನಾಗಿ ಪಪ್ಪ ಆ್ಯಕ್ಟ್ ಮಾಡಿದ್ರು. ಸಣ್ಣದೊಂದು ರೋಲು, ಆದರೂ ಒಳ್ಳೆ ಫುಲ್ ಕುಂದಾಪುರ ಕನ್ನಡದಲ್ಲೇ. ಫುಲ್ ಕುಂದಾಪುರ ಕನ್ನಡ. ಈಗ ನಾನೊಂದು ನಿಮಗೆ 5 ಕ್ವಶನ್ಸ್ ಕೇಳ್ತೇನೆ, ಓಕೆನಾ? ಓಕೆ, ಅದಕ್ಕೆ ಆನ್ಸರ್ ಮಾಡಬೇಕು.
ಕರೆಕ್ಟ್ ಕೇಳಬೇಕು ಕ್ವಶನ್ಸ್. ಹೌ ಮೆನಿ ಲೆಟರ್ಸ್ ಆರ್ ದೇರ್ ಇನ್ ದ ಆಲ್ಫಾಬೆಟ್? 26. ಕ್ವಶನ್ ಕರೆಕ್ಟ್ ಅರ್ಥ ಮಾಡ್ಕೊ. ಹೌ ಮೆನಿ ಲೆಟರ್ಸ್ ಆರ್ ದೇರ್ ಇನ್ ದ ಆಲ್ಫಾಬೆಟ್? 6. 6 ಹೇಗೆ ಹೇಳು? A F A P ಆಲ್ಫಾಬೆಟ್. E T ಎ A ಹಾಂ L ಹಾಂ F ಎಫ್ ಆಲ್ಫಾಬೆಟ್ ಸ್ಪೆಲ್ಲಿಂಗ್ ಆಲ್ಫಾ. ಪಿ ಎಚ್ ಅಲ್ವಾ? ಹಾಂ ಸಾರಿ A L P H ಹಾಂ ಆಲ್ಫಾ ಆಯ್ತಾ? ಹಾ. P H ಆಲ್ಫಾಬೇಟ್ ಅಲ್ಲ, B E T ಸರಿ. ಅಂದರೆ 7 ಆಯ್ತು. ಹಾಂ ಇನ್ನೊಂದು ಕ್ವಶನ್. ವಾಟ್ ಈಸ್ ದ ಆನ್ಸರ್ ಟು ದಿಸ್ ಕ್ವಶನ್? ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ಆನ್ಸರ್ ಆನ್ಸರ್. ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ಆನ್ಸರ್ ಕ್ವಶನ್ ಎಂತ? ಅದನ್ನೇ ಕೇಳ್ತಿರೋದು ನಾನು. ವಾಟ್ ಈಸ್ ದ ಆನ್ಸರ್ ಟು ದಿಸ್ ಕ್ವಶನ್? ಆನ್ಸರ್ ಏನು? ವಾಟ್ ಇದೇ ಕ್ವಶನ್ ಆನ್ಸರ್. ಕರೆಕ್ಟ್ ಕೇಳಬೇಕಿತ್ತಾನೆ. ನೋಡು, ವಾಟ್ ಈಸ್ ದ ಆನ್ಸರ್ ಟು ದಿಸ್ ಕ್ವಶನ್? ವಾಟ್ ಕರೆಕ್ಟ್ ಫಸ್ಟಿಗೆ ಕರೆಕ್ಟ್ ಹೇಳಿದ್ನಾ? ವಾಟ್ ಉತ್ತರ. ವಾಟ್ ಈಸ್ ಸಮಥಿಂಗ್ ದ್ಯಾಟ್ ಕಾಪೀಸ್ ಯುವರ್ ಲುಕ್ಸ್ ಬಟ್ ನಾಟ್ ಯುವರ್ ಸೌಂಡ್ಸ್? ಅಂದರೆ ನಿನ್ನ ಲುಕ್ಕನ್ನು ಕಾಪಿ ಮಾಡ್ತದೆ ಬಟ್ ನೀನು ಮಾತಾಡೋದನ್ನು ಕಾಪಿ ಮಾಡೋದಿಲ್ಲ. ಏನದು? ಕ್ಯಾಮ್ರಾ. ಕ್ಯಾಮ್ರಾದಲ್ಲಿ ನಿನ್ನ ವಾಯ್ಸ್ ರೆಕಾರ್ಡ್ ಆಗೋದಿಲ್ವಾ? ಅದು ಕ್ಯಾಮ್ರಾದಲ್ಲಿ ಆಗಲ್ಲ, ಮೈಕಲ್ಲ. ಓ ಮೈಕಲ್ಲಿ ಆಗೋದ? ಹೌದಾ? ಈಗ ನಾರ್ಮಲ್ ಕ್ಯಾಮ್ರಾದಲ್ಲಿ ಆಗೋದಿಲ್ಲ ಅಂತವಾ? ಬೇಡ ಬೇಡ. ಹಾಂ ಇದು ಲುಕ್ ಕ್ಯಾಪ್ಚರ್ ಆಯ್ತಾ? ಲುಕ್ ಕಾಪಿ ಮಾಡ್ತದೆ ಹಾಂ ಓಕೆನಾ, ಬಟ್ ನಿನ್ನ ಸೌಂಡ್ಸ್ ಉಂಟು ಅಂದರೆ ನಿನ್ನ ವಾಯ್ಸನ್ನು ಕಾಪಿ ಮಾಡೋದೇ. ಮಿರರ್. ನೀನು ಸ್ಮೈಲ್ ಮಾಡಿದ್ರೆ ಅದು ಸಹ ಸ್ಮೈಲ್ ಮಾಡ್ತದೆ ಅಲ್ವಾ? ನೆಕ್ಸ್ಟ್, ಇಫ್ ದ ಅಸಿಸ್ಟೆಂಟ್ ಕ್ಯಾಪ್ಟನ್ ಆಫ್ ಸ್ಪೋರ್ಟ್ಸ್ ಟೀಮ್ ವೇರ್ ಟು ಡೈ, ಗೊತ್ತಾಯ್ತಾ? ಅಸಿಸ್ಟೆಂಟ್ ಕ್ಯಾಪ್ಟನ್ ಡೈ ಆಗ್ತಾನೆ ಅಂದರೆ ಸಾಯ್ತಾನೆ. ಓಕೆ, ಆವಾಗ ಯಾರು ಟೀಮನ್ನು ಲೀಡ್ ಮಾಡ್ತಾರೆ? ಕ್ಯಾಪ್ಟನ್. ಓಕೆ, ವೆರಿ ಗುಡ್. ಇದಕ್ಕೊಂದು ಕರೆಕ್ಟ್ ಆನ್ಸರ್ ಹೇಳಿದೆ. ಓಕೆ, 2 ಈಸ್ ದ ಡುಯೋ, ಓಕೆನಾ? ಹಾಂ ಡ್ಯೂ. ಹಾಂ 3 ಈಸ್ ಎ ಟ್ರಾಯೋ. ಹಾಂ ಸೊ ವಾಟ್ ಡು 4 and 5 ಮೇಕ್? ಸ್ಕ್ವೇರ್. 4 and 5 ಮೇಕ್. 4 ಮತ್ತು 5 ಒಟ್ಟಿಗೆ ಏನು ಮಾಡ್ತದೆ? 4 ಮತ್ತು 5 9. ಏನು ಹೇಳ? 9. ಓಕೆ, ಕರೆಕ್ಟ್. ಸರಿ, ಈಗ ನಿಂದು ಶಾರ್ಟ್ ಮೂವೀಸ್ ಎಲ್ಲ ಆಗಿದೆ. ನಿನಗೆ ಏನಾದರೂ ಸ್ಪೆಷಲ್ ಮೂಮೆಂಟ್ಸ್ ಹೇಳಬೇಕು ಅಂತ ಇದ್ದರೆ? ಸ್ಪೆಷಲ್ ಮೂಮೆಂಟಾ? ಹಳೆ ನೆನಪು ಮೂವಿನ ಇಲ್ಲಿ ಕಾಂತಾರ ಈಗ ರಿಲೀಸ್ ಆಯ್ತಲ್ವಾ? ಹೌದು. ಆ ಟೈಮಲ್ಲಿ ಎಲ್ಲರೂ ಸ್ಕ್ರೀನ್ ಮೇಲೆ, ನಮ್ಮೂರಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ರು. ಅಲ್ಲಿ ಹೊಳೆಬಾಗ್ಲು ಫ್ರೆಂಡ್ಸ್ ಮತ್ತು ನಮ್ಮ ಪಂಚಾಯತ್ ನಾವು ಅವ್ರ ಪಂಚಾಯತ್ ಮೆಂಬರ್ ಆದ ಲೋಕೇಶ್ ಸರ್ ಅವರು ಅಲ್ಲಿ ನಮ್ಮ ಮೂವಿನ ಫಸ್ಟ್ ಕಾಂತಾರ ಮೂವಿಗಿಂತ ಫಸ್ಟ್ ಪ್ರಚಾರ ಅಲ್ಲಿ ತೋರಿಸಿದ್ರು. ಅದು ನನಗೆ ತುಂಬ ಖುಷಿಯಾದ ಮೂಮೆಂಟ್. ಯಾಕಂದರೆ ಕಾಂತಾರದೊಟ್ಟಿ ನಮ್ದೊಂದು ಹಳಿ ನೆನಪೊಂದು ಸಣ್ಣ ಮೂವಿ ತೋರಿಸ್ರಲ್ಲ ಅಂದ. ಅಲ್ಲಿ ಹೊಳೆಬಾಗ್ಲು ಜನರೆಲ್ಲ ಹೇಳೋದು, ನೋಡಿ ನೋಡಿ ನಮ್ಮೂರು ಮಕ್ಕಳೆಲ್ಲ ಕಾಂತಾರದೊಟ್ಟಿ ಬಂದಿರಲ್ಲ ಅಂದ. ಅದು ತುಂಬ ಖುಷಿ ಆಯಿತು. ಮತ್ತು ನಾನು ಫಸ್ಟ್ ಅವಾರ್ಡ್ ತಗೊಂಡದ್ದು ಇಲ್ಲಿ ವಂಡಾ ಶಾಲೆಯಲ್ಲಿ. ಅಂದರೆ ನಾನು ಫಸ್ಟಾಗಿ ವಂಡಾ ಶಾಲೆಯಲ್ಲಿ ಕೆಲವೊಂದು ಯಕ್ಷಗಾನ ಅಲ್ಲ ಎಂತ ಅಂದರೆ ನವರಾತ್ರಿ ಆಗ್ತಿತ್ತಲ್ಲ, ಆ ದಿನ ಸುರಿಗೆ 9 ದಿನ ನವರಾತ್ರಿ, 1 ದಿನ ಯಕ್ಷಗಾನ ಮಾಡಿ ಇತ್ತು. ಆ ದಿನ ಅಲ್ಲಿ ಹೆಗ್ಡೇರ್ ಪ್ರದೀಪ್ ಹೆಗ್ಡೇರ್ ಇದ್ರು. ಅವರಿಂದ ನಾನೊಂದು ಸಣ್ಣ, ಅದು ನಂಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಚೌತಿ ಹಂಗೆ 20ಗಲ್ಲ, ಚೌತಿ ಹಂಗೆ ಅಪ್ಪತ್ತಿಗೆ ಅವ್ರು ಮಹೇಶ್ ಅವ್ರಂತ ಅವ್ರು ನನ್ನ ಡ್ಯಾನ್ಸ್, ನಾನು ಒಂದು ಸಲ 8 ಡ್ಯಾನ್ಸ್ ಮಾಡಿದ್ದೆ ಆಗಳಿಕೆ. ಒಂದು ಸಲಕ್ಕೆ 8 ಡ್ಯಾನ್ಸ್ ಅಂದರೆ ಕಂಟಿನ್ಯೂಸ್ಲಿ ಆಗಿ 8 ಡ್ಯಾನ್ಸ್ ಮಾಡೋದಕ್ಕೆ ಅವ್ರಿಗೆ ತುಂಬ ಖುಷಿ ಆಯಿತಾ. ಅಷ್ಟೊತ್ತಿಗೆ ಒಂದು ದನ ಸಹಾಯ ಮಾಡಿ, ದನ ಕೊಟ್ಟು ನಾನು ಅಭಿನಂದನೆ ಮಾಡಿ. ಓಕೆ, ನೀನೀಗ ಕೌರವ ಪಾಠ ಮಾಡಿದ್ಯಾ ಅಂತ ಹೇಳಿದೆಯಲ್ಲ, ಯಾವುದಾದ್ರೂ ಒಂದು ಡೈಲಾಗ್ ಹೇಳ್ಬೋದಾ? ಹಾಂ, ಕೌರವ ಪಾಠ ನೆನಪಾಯ್ತಾ? ಒಂದು ಸಣ್ಣ ಹೇಳ್ತೆ. ಏನು ಆಗಬಾರದಿತ್ತು ಅದು ಹಾಗೇ ಹೋಯಿತು,
ಏನು ಆಗಬೇಕಿತ್ತು ಅದು ಆಗದೇ ಹೋಯಿತು. ಅಲ್ಲದೆ ಹೋದರೆ ನವಕೋಟಿ ದಾನವರು ಪಾಂಡವರ ವಿರುದ್ಧ ನಿಂತಾಗ ಪಾಂಡವರ ಪಾರ್ಥನ ರಥದ ಮೇಲಿರುವ ಆ ಹನುಮಂತನ ಭಾವಚಿತ್ರ ನಿಜವಾಗಿ ಜೀವ ತಾಳಿ ಆ ನವಕೋಟಿ ದಾನವರನ್ನೆಲ್ಲ ನುಂಗಿಬಿಡ್ತು. ನನ್ನ ಆಪ್ತ ಮಿತ್ರ ಕರ್ಣನನ್ನು, ಅಂಥ ವೀರ ಕರ್ಣನನ್ನು ಆ ಪಾರ್ಥ ಕೊಂದು ಬಿಟ್ಟ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಎಲ್ಲರೂ ಸತ್ತು ಹೋದರು. ಇನ್ನು ನನಗೇನೂ ಉಳಿದಿಲ್ಲ. ಸೊ ಈ ಸೀನ್ ಮಾಡೋದು ತುಂಬಾ ಎಮೋಷನಲ್ ಆಗಿದೆಯಾ? ಅಂದರೆ ಕೌರವ ತನ್ನ ಎಲ್ಲರನ್ನು ಕಳ್ಕಂಡ ಭೀಮ ಅವನು ಹುಡ್ತಾ ಅಷ್ಟೊತ್ತಿಗೆ ಆ ಸಂದರ್ಭದಲ್ಲಿ ಈ ಮಾತು ಬಂದದ್ದು. ಇನ್ನೂ ದೊಡ್ಡದಿತ್ತು, ನಾ ಸಣ್ಣ ಅಷ್ಟು ಟೈಮ್ಸ್ ಇಲ್ಲ. ಮತ್ತೆ ಏನಾದರೂ ಪದ್ಯ ಏನಾದರೂ ಹಾಡು ಇಂಟ್ರೆಸ್ಟ್ ಉಂಟಾ? ಪದ್ಯ ನಮ್ಮ ಹಳಿನೆಟ್ ಮೂವಿಯಲ್ಲಿ ಜನಪದ ಗೀತೆ ಅಂದರೆ ಹಾಳ್ತುಗಳ ಜನಪದ ಗೀತೆ ಅದು ನಾನು ನಿಮ್ಮ ಮುಂದೆ. ಆಯ್ತು. ಒಂದು ಮಲ್ಲಿಗೆ ಬಿಟ್ಟಿ ಅಲ್ಲಿಟ್ಟಿ ಇಲ್ಲಿಟ್ಟಿ, ಕಲ್ಲ ಮೇಲಿಟ್ಟಿ ಕೈ ಬಿಟ್ಟಿ, ಕಲ್ಲ ಮೇಲಿಟ್ಟಿ ಕೈ ಬಿಟ್ಟಿ, ಮಂದಾತಿಯ ತೇರ ಮೇಲಿಟ್ಟಿ ಕೈ ಮೂರ್ತಿ, ಹೇ ಹೂ ಹೇ ಹೂ. ಇನ್ನೊಂದು ಶೋಭಾನೆ ಹಾಡು. ಕಾಶಿ ಪೀತಾಂಬೂರ ಕೈಯಲ್ಲಿ ಕೊಳಲು, ಪೂಸಿದ ಶ್ರೀಗಂಧ ಮೈಯೊಳಗಮ್ಮ, ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ, ವಸುದೇವ ದೇವತೆಗೂ ವನಿತೆ ಶ್ರೀಲಕ್ಷ್ಮಿಗೂ ಮುತ್ತಿನಾರತಿಯ ಬೆಳಗೀರೆ ಶೋಭಾನಿ. ಯಾರು ಹೇಳಿಕೊಟ್ರು ಇದನ್ನೆಲ್ಲ? ಇದು ನಮ್ಮ ಅಜ್ಜಿ ಎಲ್ಲ ಆಗಲಿಕ್ಕೆ ಹೇಳ್ತಿದ್ದು, ಇದನ್ನೇ ಕಂಡದ್ದು. ಓಕೆ, ನನ್ನ ಕಾರ್ಯಕ್ರಮಕ್ಕೆ ಬಂದಿಯಲ್ವಾ? ತುಂಬಾ ಖುಷಿ ಆಯ್ತು ನಿನ್ನ ಜೊತೆ ಮಾತಾಡಿ. ಫ್ಯೂಚರ್ ಅಲ್ಲಿ ಇಂಜಿನಿಯರ್, ಆಕ್ಟರ್ ಆಗಬೇಕು ಅಂತ ಇದೆಯಾ? ನಿನ್ನ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ನಿಮಗೂ ಕೂಡ ನನ್ನ ಇಲ್ಲಿ ಕರೆಸಿ ಇಷ್ಟದವರೆಗೆ ನನ್ನೊಂದು ಇಂಟರ್ವ್ಯೂ ಮಾಡಿರಲ್ಲ, ನಿಮಗೂ ಕೂಡ ಧನ್ಯವಾದಗಳು. ಮತ್ತು ಸ್ಪಂದನ ಚಾನಲ್ನವರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಅರಳು ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.